ದೇಶದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಯಾವುದಾದ್ರೂ ಪಕ್ಷ ಮಾತನಾಡುವುದಾದರೆ ಅದು ಬಿಜೆಪಿ ಪಕ್ಷ ಮಾತ್ರ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದರು. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಅವರು, ಚುನಾವಣೆ ಬಂದ ಸಮಯದಲ್ಲಿ ಅಸಮಾಧಾನಗಳು ಬರುವುದು ಸಾಮಾನ್ಯ. ಉಪ್ಪು ಹುಳಿ ಖಾರ ತಿನ್ನುವಂತಹ ಮನುಷ್ಯರಲ್ಲಿ ಅಸಮಾಧಾನ ಸಾಮಾನ್ಯವಾಗಿದ್ದು, ರಾಷ್ಟ್ರೀಯ ಚಿಂತನೆಗಳ ದೃಷ್ಟಿಯಿಂದ ಆ ಅಸಮಾಧಾನಗಳು ಹೋಗಬೇಕಾಗಿದೆ. ಪುತ್ತೂರಿನಲ್ಲಿ ನಡೀತಾ ಇರುವುದು ಹಿಂದುತ್ವ ವರ್ಸಸ್ ಬಿಜೆಪಿ ಅಲ್ಲ ಎಂದ ಅವರು, ದೇಶದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿ ನಿಲ್ಲುವ ಪಕ್ಷವಿದ್ದ ಅದು ಬಿಜೆಪಿ ಮಾತ್ರ ಎಂದರು. ಹಿಂದುತ್ವ ಯಾವಾಗಲೂ ಬಿಜೆಪಿ ಪರವಾಗಿ ಇರಬೇಕು. ಹಿಂದುತ್ವ ಬಿಜೆಪಿಗೆ ಅಗೇನ್ಸ್ಟ್ ಹೋದರೆ ಅದು ನೈಜ ಹಿಂದುತ್ವ ಅಲ್ಲ. ಯಾಕಂದರೆ ಇವತ್ತು ದೇಶದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿ ನಿಲ್ಲುವಂಥ ಪಾರ್ಟಿ ಇದ್ದರೆ ಅದು ಬಿಜೆಪಿ ಮಾತ್ರ. ಹಿಂದೆ ಶಿವಸೇನೆ ಇತ್ತು, ಅದು ಹೋಯ್ತು. ಈಗ ಎರಡು ತುಂಡಾಗಿದೆ. ಈಗ ಸಿಂಧೆ ಬಣೆ ಸ್ವಲ್ಪ ಇದ್ದಾರೆ, ಬಿಟ್ಟರೆ ಬೇರೆ ಇಲ್ಲ. ಹಿಂದುತ್ವಕ್ಕೆ ರಾಷ್ಟ್ರೀಯ ಈಗ ನೋಡುವ, ಅದನ್ನು ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಒಂದು ಬಿಟ್ಟು ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ 370 ಏನೊಂದು ಹೇಳ್ತಾ ಇದ್ರು, ಮತ್ತು ಗೋಹತ್ಯೆ ನಿಷೇಧ, ಮತಾಂತರ ಕಾಯ್ದೆ, ಹಿಂದೂಗಳ ರಕ್ಷಣೆಗೆ ನಾವಿದ್ದೇವೆ. ಅದರರ್ಥ ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡ್ತೇವೆ ಅಂತಲ್ಲ. ಇಷ್ಟು ವರ್ಷದಿಂದ ಸರ್ಕಾರದ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರೆ, ಅವರಿಗೂ ಕಾರ್ಯಕ್ರಮಗಳಿದೆ. ಆದರೆ ಹಿಂದುತ್ವಕ್ಕೆ ನಾವು ಗಟ್ಟಿ ನಿಲ್ತೇವೆ ಅಂತ ಹೇಳುವಂಥದ್ದು ಏಕೈಕ ಪಕ್ಷ ಬಿಜೆಪಿ. ಸೊ ಹಾಗಾಗಿ ಹಿಂದುತ್ವ ಮತ್ತು ಬಿಜೆಪಿ ಪರಸ್ಪರ ವಿರೋಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವ ಇದ್ದವರು ಬಿಜೆಪಿ ಪರವಾಗಿರ್ತಾರೆ, ಇನ್ನು ಹಿಂದುತ್ವ ಇಲ್ಲದಿದ್ದವರು ಬಿಜೆಪಿ ವಿರುದ್ಧ ಇರ್ತಾರೆ. ಇದು ಬಹಳ ಸ್ಪಷ್ಟ. ಹಾಗಾಗಿ ಇದು ವೈಷಮ್ಯತ ಜನರ ಮಧ್ಯದಲ್ಲಿ ಇರಲ್ಲ. ಚುನಾವಣೆಗಳು ಬಂದಾಗ ಅಸಮಾಧಾನಗಳು, ಸ್ವಲ್ಪ ಬೇಸರಗಳು ಎಲ್ಲ ಇರ್ತದೆ, ಎಲ್ರಿಗೂ ಇರ್ತದೆ. ಅದು ನಾವು ಮನುಷ್ಯರು, ಉಪ್ಪು ಹುಳಿ ಖಾರ ತಿನ್ನುವಂಥವ್ರು. ಆದರೆ ಆ ಅಸಮಾಧಾನಗಳು ಎಲ್ಲ ಹೋಗಬೇಕು ಯಾಕೆ ಕೇಳಿದರೆ, ಬಿಜೆಪಿಯ ಸರ್ಕಾರ ರಾಜ್ಯದಲ್ಲಿ ಬರಬೇಕು. ಆ ಮೂಲಕ ನಮ್ಮ ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಒತ್ತು ಸಿಕ್ಕಬೇಕು. ಅದಕ್ಕೋಸ್ಕರ ಯಾವ ಬೇಸರಗಳು, ಯಾವ ಅಭಿಪ್ರಾಯ ಭೇದಗಳಿದ್ದರೂ ಚುನಾವಣೆ ಬಂದಾಗ ಕಮಲದ ಚಿಹ್ನೆ ಮಾತ್ರ ನೆನಪು ಬರಬೇಕು. ಕಮಲ ಚಿಹ್ನೆ ಮಾತ್ರ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ, ರಾಷ್ಟ್ರೀಯ ವಿಚಾರಧಾರೆಗೆ ಒತ್ತು ಕೊಡುವಂಥ ಸಾಧ್ಯತೆ.